ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಯುವಕ ಮಂಡಳದ ಸ್ಥಾಪನೆಯಾಗಿ ಸುಮಾರು 50 ವರ್ಷಗಳ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲ ಈ ವರ್ಷ 2 ದಿನಗಳ ಸುವರ್ಣ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮಕ್ಕಾಗಿ ಇವತ್ತು ದಿನಾಂಕ 4 ಮತ್ತು 5ನೇ ತಾರೀಕು ಈ ಕಾರ್ಯಕ್ರಮ ಪಡ್ಡೂರು ಉತ್ಸವ ಎಂಬ ಹೆಸರಿನಲ್ಲಿ ನಡೀಲಿಕ್ಕಿದೆ. ಈ ಜನಾರ್ದನ ಯುವಕ ಮಂಡಲವನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದಂಥ ಶ್ರೀಯುತ ಕೊಡಂಗೆ ನಾರಾಯಣ್ ಭಟ್ ಇವರ ನೇತೃತ್ವದಲ್ಲಿ 1972ರಲ್ಲಿ ನಮ್ಮ ಜನಾರ್ದನ ಯುವಕ ಮಂಡಲ ಸ್ಥಾಪನೆ ಆಯಿತು. ಅದನಂತರ ಸುಮಾರು 8 ವರ್ಷಗಳ ಕಾಲ ಅವರ ನೇತೃತ್ವದಲ್ಲಿ ಯುವಕ ಮಂಡಲ ಮುನ್ನಡೆಸಿ CDF ಜನಾರ್ದನ ಭಟ್ ಅವರ ನೇತೃತ್ವದಲ್ಲಿ ಮತ್ತೆ ಪೆರೋಡಿ ಮನೆತನದ 3 ಸಹೋದರರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲ ವಿಶ್ವನಾಥಗೌಡ ಪಂಜುಗುಡ್ಡೆ, ಬಾಲಕೃಷ್ಣ ಜೋಯಿ ಶರ್ಮಂಜ ಇವರ ನೇತೃತ್ವದಲ್ಲಿ ಜನಾರ್ದನ ಯುವಕ ಮಂಡಲವು ಹಲವಾರು ಸಾಮಾಜಿಕ ಸೇವಾ ಕಾರ್ಯಕ್ರಮ ನಡೆಸಿಕೊಂಡು ಬಂದು ಇವತ್ತು ಈ ವರ್ಷ 50ನೇ ವರ್ಷದ ಕಾರ್ಯಕ್ರಮವನ್ನು ನಾವು ಪಡ್ಡೂರು ಉತ್ಸವ ಎಂಬ ಹೆಸರಿನಲ್ಲಿ ನಡೆಸ್ತಾ ಇದ್ದೇವೆ. ಮತ್ತು 4ನೇ ತಾರೀಕು ಬೆಳಿಗ್ಗೆ ವೈದ್ಯಕೀಯ ಶಿಬಿರ, ಸಂಜೆ ಅದೇ ರೀತಿಯ ಸಭಾ ಕಾರ್ಯಕ್ರಮಗಳು, ರಾತ್ರಿ ಕಾಳಿ ಮಂತ್ರದೇವತೆ ಎಂಬಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಾಟಕ ಕೂಡ ನಡೀತಾ ಇದೆ. ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಯುವಕ ಮಂಡಳದ ಮಾಜಿ ಅಧ್ಯಕ್ಷರುಗಳಿಗೆ, ಯುವಕ ಮಂಡಳದಲ್ಲಿ ನಾಟಕ ಕಲಾವಿದರಾಗಿ ಸೇವೆ ಸಲ್ಲಿಸಿದವರು ಮತ್ತು ಕಬಡ್ಡಿ ಆಟಗಾರರು ಮತ್ತು 10ಕ್ಕಿಂತ ಹೆಚ್ಚು ಬಾರಿ ರಕ್ತದಾನ ಮಾಡಿರ್ತಕ್ಕಂಥವರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಕೂಡ ಮಾಡಲಿಕ್ಕಿದೆ. ವಿಶೇಷವಾಗಿ ಅಯೋಧ್ಯ ಕಾರ್ಯಾಚರಣೆಗೆ ತೆರಳಿರತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಆ ಸಂದರ್ಭದಲ್ಲಿ ಗೌರವ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಕೂಡ ನಡೆಯುತ್ತಿದೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ 5ನೇ ತಾರೀಕು ಆ ರೀತಿ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಪಡ್ಡೂರಿನ ವಿಶೇಷವಾಗಿ 58 kg ವಿಭಾಗದ ಕಬಡ್ಡಿ ಪಂದ್ಯಾಟವನ್ನು ಈ ಸಂದರ್ಭದಲ್ಲಿ ಕೂಡ 5ನೇ ತಾರೀಕು ನಾವು ನಡೆಸುವರಿದ್ದೇವೆ. ಮತ್ತು ರಾತ್ರಿ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮಂಗಳೂರಿನ ಮ್ಯೂಸಿಕಲ್ ನೈಟ್ ಎಂಬಂಥ ಒಂದು ಸಂಸ್ಥೆಯಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಮತ್ತು ಪಡ್ಡೂರಿನ ಈ ರೀತಿಯ ಯುವಕ ಮಂಡಲ ಕಳೆದ ಹಲವಾರು ವರ್ಷಗಳಿಂದ ಆ ಸೇವಾ ಕಾರ್ಯಕ್ರಮ ಕೂಡ ನಡೆಸಿಕೊಂಡು ಬಂದಿರ್ತದೆ. ಸುಮಾರು ಒಂದು 300ಕ್ಕೂ ಮಿಕ್ಕಿ ಜನರಿಗೆ ರಕ್ತದಾನವನ್ನು ಮಾಡಿರುವಂಥದ್ದಿರಬಹುದು. ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಬಡ್ಡಿ ಪಂದ್ಯಾಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡು ಜಿಲ್ಲೆಗೆ ಹೆಸರು ತಂದುಕೊಡ್ತಕ್ಕಂಥ ಕೆಲಸವನ್ನು ಕೂಡ ಜನಾರ್ದನ ಯುವಕ ಮಂಡಲ ಕಳೆದ ಹಲವಾರು ವರ್ಷಗಳನ್ನು ನಡೆಸಿಕೊಂಡು ಬಂದಿರ್ತದೆ. ಅದೇ ರೀತಿ ಶ್ರಮದಾನದ ಮೂಲಕ ಸುಮಾರು ಒಂದು 25ಕ್ಕೂ ಮಿಕ್ಕಿ ಮನೆಗಳಿಗೆ ಶ್ರಮದಾನದ ಮೂಲಕ ಮಾಡುವಂಥ ಕೆಲಸವನ್ನು ಕೂಡ ಯುವಕ ಮಂಡಲ ಕಳೆದ ಹಲವಾರು ವರ್ಷಗಳನ್ನು ನಡೆಸಿಕೊಂಡು ಬಂದಿರ್ತದೆ. ಈ ರೀತಿ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಜನಾರ್ದನ ಯುವಕ ಮಂಡಲದ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂಥ ಪ್ರಯತ್ನವನ್ನು ಕೂಡ ಯುವಕ ಮಂಡಲ ಒಂದು ನಿರಂತರವಾಗಿ ನಡೆಸಿಕೊಂಡು ಬಂದಿರ್ತದೆ. ಅದೇ ರೀತಿ ಆರ್ಥಿಕ ದುರ್ಬಲರಿಗಿರ್ಬೋದು, ಅನಾರೋಗ್ಯ ಪೀಡಿತರಿಗಿರ್ಬೋದು, ಆಸಕ್ತ ಆ ನಿಧಿಯ ಮುಖಾಂತರ ಆ ಕೆಲಸವನ್ನು ಕೂಡ ಜನಾರ್ದನ ಯುವಕ ಮಂಡಲ ನಡೆಸಿಕೊಂಡು ಬಂದಿರ್ತದೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಡೆಸುವುದರ ಮುಖಾಂತರ ಈ ಒಂದು ಸುವರ್ಣ ಮಹೋತ್ಸವ ಸಂಭ್ರಮವನ್ನು ಆಚರಿಸಲು ನಾವೆಲ್ಲ ನಿರ್ಧರಿಸಿದೆ. ಅದು ನಮ್ಮ ಅಂದರೆ ಅದು ಆ ಸಂದರ್ಭದಲ್ಲಿ ಪ್ರಾರಂಭ ಅಂತಲ್ಲ, ನಂತರ ಮಹಿಳಾ ಮಂಡಲ ಅಂತ ಇತ್ತು. ಅದರ ನಂತರ ಅದನ್ನು ಇವತ್ತು ರೀತಿ ಮಾಡಿಕೊಂಡು ಯುವತಿ ಮಂಡಲ ಅಂತ ಮಾಡಿದ್ವಿ. 30 ವರ್ಷ ಆಯಿತು. ಅದು ಕೂಡ ಅದನ್ನು ಸ್ಟಾರ್ಟ್ ಮಾಡಿದವರು ಕುಸುಮಯ್ಯನ್ ಭಟ್, ನಾರಾಯಣ ಭಟ್ರ ಪತ್ನಿಯವರು, ಮಹಿಳಾ ಮಂಡಲವನ್ನು. ಕಬಡ್ಡಿ ಟೂರ್ನಮೆಂಟ್ನ ವಿಶೇಷತೆ ಅಂತ ಹೇಳಿದ್ರೆ ಅದರ ಆ ಒಂದು ಪ್ರಶಸ್ತಿ ಸುಮಾರು 5 ಫೀಟ್ಗೆ 5.5 ಫೀಟ್ನಷ್ಟು ಪ್ರಶಸ್ತಿ ವಿಶೇಷವಾಗಿ ಅದು ನಾವು ನಮ್ಮ ಪಂದ್ಯಾಟದಲ್ಲಿ ನೀಡಲಿಕ್ಕಿದ್ದೇವೆ. ಸುವರ್ಣ ಮಹೋತ್ಸವದ ವಿಶೇಷವಾಗಿ ಅದು ಬಹುಮಾನಗಳು ಈ ರೀತಿ ಪ್ರಥಮ ಬಹುಮಾನ 10,050, ದ್ವಿತೀಯ ಬಹುಮಾನ 7,050 ಮತ್ತು ಜನಾರ್ದನ ಸ್ವರ್ಣ ಟ್ರೋಫಿ ಅಂತೇಳಿ, ತೃತೀಯ 5,050 ಮತ್ತು ಜನಾರ್ದನ ಸ್ವರ್ಣ ಟ್ರೋಫಿ ಅಂತೇಳಿ, ಚತುರ್ಥವಾಗಿ 3,050 ಮತ್ತು ಜನಾರ್ದನ ಸ್ವರ್ಣ ಟ್ರೋಫಿ ಅಂತ ನಾವು ನೀಡಲಿಕ್ಕಿದ್ದೇವೆ. ಅದು ಮತ್ತು ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ ಪ್ರಶಸ್ತಿಗಳನ್ನು ಕೂಡ ನಾವು ನೀಡಲಿಕ್ಕಿದ್ದೇವೆ. ಓಕೆ ಸರ್. ಜನಾರ್ದನ ಯುವಕ ಮಂಡಲ ಈ ನಮ್ಮ ಕೆಸರುಗದ್ದೆ ಕ್ರೀಡಾಕೂಟವನ್ನು ಫಸ್ಟಿಗೆ ನಮ್ಮ ಪುತ್ತೂರು ತಾಲೂಕಿಗೆ ಪರಿಚಯ ಮಾಡಿಸಿ ಜನಾರ್ದನ ಯುವಕ ಮಂಡಲ. ಯಾಕಂದರೆ ಅದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ, ಮುಲ್ಕಿ ಆ ಸೈಡ್ನಲ್ಲಿ ಜಾಸ್ತಿ ನಡೀತಾ ಇತ್ತು. ನಾವು ಮತ್ತು ಯಾವಾಗ ನಾನು ಕಾರ್ಯದರ್ಶಿ ಆಗಿದ್ದೆ, ಅಧ್ಯಕ್ಷರಾಗಿ ಬೇರೊಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಅದನ್ನು ನೋಡಿ ನಮ್ಮಲ್ಲಿ ಕೂಡ ಫಸ್ಟಿಗೆ ನಾವು ಅದನ್ನು ಅಳವಡಿಸಿದ್ವಿ. ಅದನಂತರ ಎಲ್ಲ ಕಡೆಯಲ್ಲಿ ಶುರುವಾಯಿತು. ಅದು ಫಸ್ಟಿಗೆ ಆ ಕೆಸರುಗದ್ದೆ ಕ್ರೀಡಾಕೂಟ ಅನ್ನೋ ಒಂದು ಇದನ್ನು ಪುತ್ತೂರು ತಾಲೂಕಿನಲ್ಲಿ ಅಳವಡಿಸಿದ್ದು ಪ್ರಥಮವಾಗಿ ನಾವು
ಅದೇ ರೀತಿ 58 kg ಇದರ KG ವಿಭಾಗದ ಕಬಡ್ಡಿ ಕೂಡ ಇದೆ. ಅದು ಹೆಚ್ಚಾಗಿ ಕಾಸರಗೋಡು, ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇತ್ತು ಆವಾಗ. ಅದನ್ನು ನಮ್ಮ ಈ ಪುತ್ತೂರು ತಾಲೂಕು ಬಂಟ್ವಾಳಕ್ಕೆ ಪರಿಚಯ ಮಾಡಿಸಿದ್ದು ನಾವೇ. ಅದಕ್ಕಿಂತ ಮುಂಚೆ ಓಪನ್ ಕಬಡ್ಡಿ ಅಂದರೆ ಎಲ್ಲ KG ದೇಹ ತೂಕದ ಇದರಲ್ಲಿ ಇರಲಿಲ್ಲ, ಎಲ್ಲರೂ ಇದಾಗಿ ಆಡುವಂಥ ಕಬಡ್ಡಿ ಓಪನ್ ಕಬಡ್ಡಿ ಇತ್ತು. ಅದೇ ಧನ್ಯವಾದ. ಯಾವತ್ತಾ ಇವತ್ತಿನ ಈ ನಾವು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಪತ್ರಿಕಾ ವರದಿಗಾರರಿಗೆ ನಮ್ಮ ಜನಾರ್ದನ ಯುವಕ ಮಂಡಲ ಹಾಗೂ ಸರಸ್ವತಿ ಯುವತಿ ಮಂಡಲದ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.